ಗುಡ್ ಮಾರ್ನಿಂಗ್. ಬೇಗ ಮೀನಾಕ್ಷಿ ಟೆಂಪಲ್ ಫಾರ್ವರ್ಡ್ ತಿರುಮಲೈ ಅಲ್ಟ್ರಾ ಮಾತಂದು ಎಚ್ಚರಿಕೆ ಅಲ್ಟ್ರಾ ಟೈಮ್ 7 ಗಂಟೆ ಲೊಕೇಶನ್ ಬೇಗ ಹೋಗಿ ಮೀನಾಕ್ಷಿ ಟೆಂಪಲ್. ಹಿಂದೆ ಏನೋ ನಡೆದಿರೋದು ಸತ್ಯ, ಮುಂದೆ ಏನೋ ನಡೆಯೋದು ಸತ್ಯ. ಇದೆರಡಕ್ಕಿಂತ ನಮ್ಮ ಕಣ್ಣೆದುರುಗಡೆ ಇರೋ ಈಗ ಈ ಕ್ಷಣ ಇದು ಸತ್ಯ. ಕೋಡೆ ಈ ಪ್ಲೇಸ್ ನೈಟ್ ತೂತಾರೆ ಅದೈತೆ ಪಗಲ್ಡು ತೂಲೆ ಸೆಂಟರ್ ಸಿಟಿ ಸೆಂಟರ್ ಉಂಟು. ಈ ಜಲ್ಲಿಕಟ್ಟುದ ಒಂದು ಸ್ಟ್ಯಾಚ್ಯೂ ತಲೆ ಹೋಗಿ ಎಸ್ ಮೇರಂಗಲ್ಡ ಕೇಂಡ ಡ್ರೈವರ್ ಕೂಡ ಮೀನಾಕ್ಷಿ ಟೆಂಪಲ್ಗೆ ಎಂಚ ಹೋಗ್ತಂದ್ರೆ ಮುಟ್ಕೊಂಡಿ ಮಿನಿ ಬಸ್ ಬರ್ಪನಿಗೆ ಅಡೆಗೆ ಹೋಗ್ನಿಗೆ ಹೌದಾ ಎಕ್ಸ್ಪೋಯ್ ಬೇಗ ಬರಬಂದಿದ್ದಾರೆ 5 ಗಂಟೆ ಕೂಡ 4 ಗಂಟೆ ಕೂಡ ರೀಚ್ ಆಗ್ತಾ ಮಾತುಕತೆ ಆರಾಮಾಗಿ ಬರ 7 ಗಂಟೆ 2 ಗಂಟೆ ಫ್ರೆಶ್ ಭಯಂಕರ ಆಗ್ತದೆ. ಡ್ರೆಸ್ ಬರ್ತಾರೆ ಮೀನಾಕ್ಷಿ ಟೆಂಪಲ್ ದಡೆ ಬರ್ತಾರೆ ಜನದೆಲ್ಲ ರಶ್ ಇದ್ದಿ ಯೋಜನತೆ ನಡ್ಕೊಂಡು ಕೊಡಾರೆ ಅಂತ. ಮಧುರೈದ ಫೇಮಸ್ ಟೆಂಪಲ್ ಮೀನಾಕ್ಷಿ ಅಮ್ಮನ್ ಕೋಯಿಲ್ ಮೀನ್ಸ್ ದೇವಸ್ಥಾನ. ಒಂದು ಮೈನ್ ಎಂಟ್ರೆನ್ಸ್ ಉಂಟು, 4 ಗೇಟ್ ಉಂಟು ಟೋಟಲ್. ನಾನು ವೆಸ್ಟ್ ಗೇಟ್ಗೆ ಬರ್ತೇನೆ ಮೋಸ್ಟ್ಲಿ ಗೇಟ್ ಗೊತ್ತಿದೆ ಮುಂಚೂರು ಜಾಸ್ತಿ 2 ಗಂಟೆಗೆ ಆಗಲಿ ಇರ್ಬೋದು. ಅಂದರೆ ಸ್ಪೆಷಲ್ ದರ್ಶನ ಇರ್ಬೋದು. ಸ್ಪೆಷಲ್ ದರ್ಶನದೆಲ್ಲ ಕಾಸ್ಟ್ಲಿ ಇದ್ದಿ 100 ರೂಪೀಸ್ಗೊಂದು ಕೊಂಚ 50 ರೂಪೀಸ್. ಟೆಂಪಲ್ ಈ ಮೀನಾಕ್ಷಿ ಅಮ್ಮ ಬಕ್ಕೊಂಜಿ ಶಿವ ಇದರ ಮರಕ್ಕೆ ಈತ್ ಬಂದು ನೋಡಿ ಕಜೆ ಬರ್ತದೆ. ಕಜೆ ಉಂಡದೆ ಮೂಲು ಪಾಡ್ನೈತಿ ಮುಂದೇಜಿ ಒಟ್ರಶ್ ಕಜೆ ಬಣ್ಣ ಪಾಪ ಕ್ಲೀನ್ ಮಾಡ್ಕೊಳಕ್ಲೆ ಕ್ಲೀನ್ ಹೆಜ್ಜಿ ನೀಟ್ನೆಸ್ ಹೆಜ್ಜಿ ದಾಲಜ್ಜಿ ಒಟ್ರಶ್ ಅಂಗಡಿ ಪೂರ ಇತ್ತು ಓಪನ್ ಅವನನ್ನು ಗಂಟೆ 10 ಕಾಲಾನು ಈ ಸ್ಟ್ರೀಟ್ ಫುಲ್ಲು ಬಂಗಾರದ ಅಂಗಡಿ ಒಯ್ಟ ತುಂಬಲ್ಲ ಬಂಗಾರದ ಅಂಗಡಿ. ನಾಳೆ ವಾಕ್ ಮಾಡ್ತೇವೆ ಬಂಗಾರಕ್ಕೆ ರೇಟ್ ಬಂದೋಲಿ ಅದು ಎಂಚುಂಡು ನಮ್ಮೂರು ಯಾಪ ನಮ್ಗೆ ಆಕೊಂಜಿ ಬಂಗಾರದ ಅಂಗಡಿ ಈ ಸೈಡ್ ಬಂಗಾರ ಕೋಡಿ ತಿನ್ನತಿ ಮೋಸ್ಟ್ಲಿ எனக்கு ಗೋಲ್ಡ್ ಸ್ಟ್ರೀಟ್ ಇಂದ ಅಲಮನ್ ಪೇರ್ ಅಂದ್ಕೊಂಡೆ ಫುಲ್ಲು ಒಯ್ಟೆ ಪೋಂಡಲ್ಲ ಬಚ್ಚಿ ಬಂಗಾರದ ಅಂಗಡಿ ಇದಕ್ಕೊಂದು ಎತ್ತು ಒಂದು ಬಂಗಾರದ ಅಂಗಡಿ ಮಂಡ್ಯ ಹಾಳಾನಿ ಅರ್ಧ ಕಿಲೋಮೀಟರ್ 3/4 ಕಿಲೋಮೀಟರ್ ಬರ್ತದೆ. ಪೆರಿಯಾರ್ ಬಸ್ ಸ್ಟ್ಯಾಂಡ್ ಟ್ರಾಫಿಕ್ ಉಂಡು ಸ್ಟ್ಯಾಂಡ್ ಪೇರಿಯಾರ್ ಹೋದರೆ ಬರ್ಕೊಂಡು ಓದಲಿ ಹೆಂಗಂದು ಬರ್ಬುಜಿ ಒಂಜಿ ಅಕ್ಷರ ಹೋದರ ಅಂತ. ಪೂರ ಮೀನೆಲ್ಲ ಪೋರ್ದಲ್ಲ ಅಂಗಡಿಲ್ಲ ಒಂದು ಸಾಧಾರಣ ಒಂಜಿ 22 ಕಿಲೋಮೀಟರ್ ಸಿಟಿ ಸೆಂಟರ್ದು 22 ಕಿಲೋಮೀಟರ್ ಉಂಟು. ಆಲ್ಗರ್ ಟೆಂಪಲ್ ಆಲ್ಗರ್ ಕೋಯಿಲ್ ಪುರಾತನ ಮೇಬಿ ಗೋಡೆ ಪೂರ ಮಸ್ತ್ ಉಂಟು. ಎಸ್ ಆಲ್ಗರ್ ಟೆಂಪಲ್ ಬರ್ತಿದೆ ದ್ವಾರ ಅವನು ಎಂಟ್ರೆನ್ಸ್ ಸೈಡ್ ಉಂಟು. ಬ್ಯಾಕ್ ಸೈಡ್ ಫುಲ್ಲು ಬುದ್ಧ ಉಂಟು ಲೈಫ್ ಹೋಗ್ತಿತ್ತ ಸಖತ್ತು ಸಾಧಾರಣ ಸ್ವಾಗತಕ್ಕೋಸ್ಕರ ನಿಮ್ಮ ಲೈಫ್ ಹೋಯ್ತು ರಶ್ ಅಂತ ಉಂಟು. ದಾಲೆಲ್ಲ ರಶ್ ಭಯಂಕರ ಜಾಸ್ತಿ. ಚಪ್ಪಲ್ ಹೋಗಿದಾರೆ ಅಂತ ಗೊತ್ತು.
ಅಂಡರ್ ಕನ್ಸ್ಟ್ರಕ್ಷನ್ ಇಜ್ಜಿ ಪೈಂಟ್ ಕೊರಂದದನ ಅಂದ್ಮಂತದ್ದು ಮತ್ತೆ ಬ್ಯಾಕ್ ಸೈಡ್ ಟೆಂಪಲ್ ಅಂತ ಬ್ಯಾಕ್ ಸೈಡ್ ಫುಲ್ ಬಿದ್ದೇನೆ ಕಂಪೌಂಡ್ ಅಂತೂ ಫುಲ್ ಹೈಟ್ ಬಟ್ ಹಿಂಗೆ ಮೂಲ ಒಂದೇ ಪ್ರಾಬ್ಲಮ್ ಉಂಡ ಇಂಗ್ಲೀಷ್ ಇಲ್ಲ ಬರುತ್ತಿದ್ದೀರಿ ಖಾಲಿ ತಮಿಳ್ ಮಾತ್ರ ಬರುತ್ತೆ ಜಸ್ಟ್ ಓದ್ಕೊಳ್ಳಿ ಅದಕ್ಕೆ ಬೊಕ್ಕದಾಲ್ ಅರ್ಥ ಸೂಪರ್ ಉಂಡು ಮೊಬೈಲ್ ಇಡಮ್ ತಲ ಉಂಡು ಮೇಬಿ ಲೈಟ್ ವಿಡಿಯೋ ಆನ್ ಕರೆಚಿ ಓಕೆ ಈತಿ ಆಗ್ತೂಲೆ ಹೆಡ್ ಡೌನ್ ಆ ಗುಡ್ಡೆ ಮುರುಗನ್ ಟೆಂಪಲ್ ಉಂಡಿಗೆ ಬಟ್ ಹೆಂಗೆ ಕೋಕೋನಟ್ ಅಂತ ಗೊತ್ತಾಗ ನೋಡು ಭಾಷೆ ಬರುತ್ತೆ ಅಭಿ ಏನು ಎರಡು ಅಂಗ ಕಪ್ಪಾಗ್ತದೆ ಫುಲ್ ತಮಿಳ್ನಾಡು ಮುರುಗನ್ ಟೆಂಪಲ್ ಮಂಡ್ಯರು ಮೇರೆ ಕಾರ್ತಿಕ್ ಟೆಂಪಲ್ ಬಂದಿಲ್ಲ ಮುಲ್ಪರ್ದು ನಡಕ್ ಹೋಗ್ಬಿಡ 4 ಕಿಲೋಮೀಟರ್ ಉಂಡಿಗೆ ಪ್ಲಸ್ ಅವಳು 108 ಸ್ಟೆಪ್ಸ್ ಉಂಡು ಮುಲ್ಪಾರ್ ಬಟ್ ಬಸ್ ಹಿಡ್ಕೋಕೊಂಡ 10 ರೂಪಾಯಿ ಇದೆ ತೊಂದರೆ ನಮಗೆ ಬಸ್ ಹಿಡಿಯೋಪ ಈ ದೊಂಬು ನಡಪ ಸಾಧ್ಯನೇ ಹೆಚ್ಚಿ ಒಂದು 4 ಕಿಲೋಮೀಟರ್ ಮಿನಿಮಮ್ 1 ಗಂಟೆ ನಡಕು 1 ಗಂಟೆ ನೀವು ನಡಕು ನನ್ನೆಲ್ಲ ಒಂದು ವಿಷಯ ಆಗ್ತದೆ ಈ ದೊಂಬುಡ ಬೈಕ್ ಮುಂದೆ ಸ್ವಾಗತ ಗೋಪುರ ಓಲ್ಡ್ ಪುನಃ ಶೋಕುಂಡು ಮಾತ್ರ ಎಂಟ್ರೆನ್ಸ್ ನೋ ಪಾರ್ಕಿಂಗ್ ಉಲೆಪಾರಿಚಿ ಮಿತ್ತ ಪಾರ ಬಸ್ಗೆ ಟಿಕೆಟ್ ಮೂಲ್ ಮಾಡ್ಕೊಡು ಬಟ್ ಈತು ಜನ ಆಲ್ರೆಡಿ ಕಾತೊಂದುಲ್ಲೇರು ಬಸ್ ಹೋಗು ನಜ್ಜೆ ಗೊತ್ತಿದ್ದೆ ಬತ್ತ ನಜ್ಜೆ ಅಂದು ಟಿಕೆಟ್ ಬಂದ್ಕೊಡು ಖಾಲಿ 10 ರೂಪಾಯಿ ಇದೆ ತುಕ ಈತೆಲ್ಲೇ ಬಸ್ ಉಪ್ಪಡ ಬಾಡ್ಲೆಕ್ಕ ಬಸ್ ಫುಲ್ ಉಪ್ಪಡ ಬಾಡ್ಲೆಕ್ಕ ಲೆಕ್ಕ ಈಗ ಸ್ವಲ್ಪ ದೇವರೇ ಪಂಜರ ತಿರಪೊಂಡ ನಡತೋದೆ ಪೋಂಡವ ಅಲ್ಪೊಡೆ ಕೇಂಡ ಗೊತ್ತಿಚ್ಚಿ ಸ್ವಲ್ಪ ಅರ್ಧ ಕಿಲೋಮೀಟರ್ ಮಿತ್ತ ನಡಪೊಡಿಗೆ ಈ ರೋಡ್ ನಡಪು ಆ ಒಂಜಿ ಸ್ಟೆಪ್ ಒಂಜಿ ಪೋಡಂಗೆ ಹೀಟ್ ಜಾಸ್ತಿ ಉಂಡು ಟೆಂಪ್ರೇಚರ್ ಮೇ ಬಿ 34-36 ಇಪ್ಪು ಸೆಕೆ ಭಯಂಕರ ಉಂಟು ಅದು ಗೊತ್ತಿಚ್ಚು ಪೂರ ಕಲ್ಲು ಪೂರ ಕಟದಿತ್ತೇರು നല്ല ಸ್ಪೆಷಲ್ ಇತ್ತು ಕೇಂದ್ರ ಭಾಷೆ ಬರೋದಂಗ್ಲ ಇನ್ನು ಕರ್ಮಣಿಗೆನ್ನ ದಾದನ ಸಿಗರೇಟ್ ಪೂರು ಬುಡದಾರಲು ಕಂಡ ನೆರೆದು ಕಟ್ಟ ಒಂದಿಲ್ಲ ಅಷ್ಟೇ ನೆಟ್ 102 ಸ್ಟೆಪ್ ಉಂಡಿಗೆ ಗೊತ್ತು ಜೇಂಗೆ ಹೋಯ್ ಅಲ್ಪಡ್ದು ಒಂದು 2 ಕಿಲೋಮೀಟರ್ ನಡೋ ಬಚ್ಚಿನ ಮಾತ್ರ ಓಕೆ ಫೈನ್ terma metal dalam hal bisa malah ini tadi sih berkat itu boleh bawa kamera bertarap oke open பண்ணினா உள்ள ஒயிட் கலர்ல இருக்கும் வாட்டர்ல லிக் பண்ணி வப்பனினா பேஸ்ட் எடுத்து உங்களுக்கு ஹீல்ல கிராக் வந்துச்சுனா ஹீல்ல கிராக் அதுக்கு அப்ளை பண்ணீங்கன்னா ஒரு 3 டேஸ்ல ஃபினிஷிங் अच्छा कितना है प्राइस इसका 30 मस्त है ये वाला ಅದು ಲೋಟಸ್ ಸೀಡ್ ಸರ್ हाँ रेड लोटस वाला सीड अच्छा वो मतलब हाँ मतलब सीड डालना है पानी पे आ जाएगा पक्का आ जाएगा पक्का सर इस पे प्राइस 1 पीस 10 रुपीस सर अच्छा इससे बहुत बढ़ता है अब दादा ना मंडे पूरा मंडे का तो फुल नियर दादा को तो ये ಏನು ಗೊತ್ತಾ ಅದನ್ನು ತೀರ್ಥಸ್ನ ಮಾತೆಲ್ಲ ಇರ್ತೇವೆ ಬಾಟ್ಲಲ್ಲಿ ಕ್ಯಾಂಡಲ್ ಮಲಮಲ ಕ್ಯಾಂಡಲ್ ನೀರು ಹಾಕಬೇಕು ಒಂದು ಅದಕ್ಕೆ ಸ್ಪೆಷಲ್ ಅದನ್ನು ಸ್ಪೆಷಲ್ ಇತ್ತು ಓಕೆ
₹20 ಕೊಡ್ದು ಒಂಜಿ ಮಾಸದ ಹತ್ರ ಬಾರಿ ಬಂಗೋಡು ಐನ್ಲ ಮಂಗೆ ತುಂಬ ನೋಡು ದೇವರಡೆ. मैम क्या है ये नाम? पेरचा पेरचा पलम. ಪೇರ್ಚ ಫಲ ಹೋಗುತ್ತಿದ್ವಿ ಮಾರೆ, ಅದು ಖರ್ಚಿರ್ಲಕ್ಕ ಉಂಟು. ಜೀವಂತ ಸತ್ತದುಂಡು ಆ ಪ್ಲೇಸ್ಡ್ ಈ ಪ್ಲೇಸ್ಡ್ 3 ಗಂಟೆ అల్గార్డ్ ముజ్జన ఎవరు లేదు ఒక 30 జన నేరు 3 జనలో ಒಂಜಿ ಡಿಸ್ಟ್ರಿಕ್ಟ್ ಬರ್ತದೆ. ಕರೂರ್ ಸೇಲಂ ನಾಗರ್ಕೋಯಿಲ್ 3 ಜನಲ 3 ಅಲ್ಗಾರ್ಡ್ ತಿಕ್ಕಿನ 2 ಜನ ನಿಕ್ಕೊಂದಿಲ್ಲ ರಾಮೇಶ್ವರ ಎಲ್ಲ ಮೇ ಬಿ ಎಲ್ಲೇ പോകുന്നിಲ್ಲ. ಒಂದು ನೀರೇನು ಮತ್ತದು ಸೀದಾ ಹೊತ್ತೋದು ಮತ್ತೊಂದು ಕೋಟು 3 ಡಸ್ಟ್ಬಿನ್ಗೆ ನಮ್ಮನೆ ಮಾಡೋದು ಕೈ ತೆಗೆದು ಬಿಲ್ಲು ಬರೋದು. ಮಹಲ್ ಹೋಗಿಲ್ಲ ಬೈಕ್ ಹೊಡಿಲ್ಲ ಓಲಾ ಇಲ್ಲ ನನಗೆ ಬೈಕ್ 2 ಬರೋದು 2 ಜನ 2 ಬೈಕ್ ಹಿಡ್ಕೊಂಡಿಲ್ಲ. ರಿಕ್ಷಾ ಮಂತನ ಕಾಸ್ಟ್ಲಿ ಆಗ್ಬೋದು. ಮಹಲ್ ಪ್ಯಾಲೇಸ್ ಶ್ರೀಮನ್ ಮಹಾಮಂಡಲೇಶ್ವರನ್ ಹರಿಯ ರಾಯರ ನಿವಾಡನ್. Poetry, let all your crafts shine in glory, தென்பொதிகை தென்றல் வந்து சிந்திசைக்கும் மதுரை, தென்பொதிகை தென்றல் வந்து சிந்திசைக்கும் மதுரை, மன்னவனின் எண்ணம் ஒரு மாளிகையாய் One great attribute of the Tamil kings of yore was their passionate love for sculptural art.